ಶತಮಾನೋತ್ಸವದ ಸಂಭ್ರಮವನ್ನ ಎದುರು ನೋಡುತ್ತಿರುವ ಶಾಲೆಯೊಂದರ ಕಾಂಪೌಂಡ್ ಗೋಡೆ ಜರಿದು ಬಿದ್ದು ವರ್ಷ ಕಳೆದರೂ ಇನ್ನೂ ಕೂಡ ರಿಪೇರಿಯಾಗಿಲ್ಲ ಎಂಬ ಆರೋಪವೊಂದು ಕೇಳಿಬಂದಿದೆ. ಬಿಸಿ ರೋಡಿನ ಹೃದಯ ಭಾಗವಾದ ಅಜ್ಜಿಬೆಟ್ಟು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ದುಸ್ಥಿತಿ ಇದು. ಕಳೆದ ವರ್ಷ ಸುರಿದ ಮಳೆಗೆ ಶಾಲೆಯ ಕಾಂಪೌಂಡ್ ಕುಸಿದು ಬಿದ್ದಿತ್ತು. 1 ವರ್ಷ ಕಳೆದರೂ ಹೊಸ ಕಾಂಪೌಂಡ್ ನಿರ್ಮಾಣವಾಗಿಲ್ಲ. ಶಾಲೆಯ ಮುಖ್ಯ ಪ್ರವೇಶ ದ್ವಾರದಲ್ಲಿ ಗೇಟ್ ಮಾತ್ರ ಉಳಿದಿದ್ದು, ಅದರ ಎರಡೂ ಬದಿಗಳಲ್ಲಿ ರಕ್ಷಣಾ ಗೋಡೆ ಇಲ್ಲದಿರುವುದು ಶಾಲಾ ಆವರಣಕ್ಕೆ ಅನ್ಯರು ಸುಲಭವಾಗಿ ಪ್ರವೇಶಿಸಲು ಅವಕಾಶ ಕಲ್ಪಿಸಿದೆ. ಸಿಸಿ ಕ್ಯಾಮೆರಾ ವ್ಯವಸ್ಥೆಯೂ ಇಲ್ಲದ ಕಾರಣ ಶಾಲೆಯ ಭದ್ರತೆ ಮತ್ತಷ್ಟು ಕುಂಠಿತಗೊಂಡಿದೆ. ಕುಸಿದಿರುವ ಕಾಂಪೌಂಡಿನ ಸಮೀಪವೇ ಶಾಲೆಯ ಶೌಚಾಲಯವಿದೆ. ಇನ್ನು ಕೆಲವು ಕಲ್ಲುಗಳು ನೇತಾಡುವ ಸ್ಥಿತಿಯಲ್ಲಿರುವುದರಿಂದ ಪುಟ್ಟ ಮಕ್ಕಳು ಶೌಚಾಲಯಕ್ಕೆ ತೆರಳುವಾಗ ಶಿಕ್ಷಕರು ಜೊತೆಯಾಗಿ ತೆರಳಬೇಕಾದಂತಹ ಅನಿವಾರ್ಯತೆ ಎದುರಾಗಿದೆ. ಯಾವುದೇ ಕ್ಷಣದಲ್ಲಿ ಅಪಾಯ ಸಂಭವಿಸುವ ಸಾಧ್ಯತೆ ಇರುವ ಕಾರಣ ಶಿಕ್ಷಕರು ಹಾಗೂ ಪೋಷಕರಲ್ಲಿ ಆತಂಕ ಮನೆ ಮಾಡಿದೆ. ಹಾಗಾಗಿ ಮಕ್ಕಳ ಭದ್ರತೆಯ ದೃಷ್ಟಿಯಿಂದ ಶಿಕ್ಷಣ ಇಲಾಖೆ ತುರ್ತಾಗಿ ಗಮನ ಹರಿಸಿ ಮೊದಲ ಆದ್ಯತೆಯಲ್ಲಿ ಕಾಂಪೌಂಡ್ ನಿರ್ಮಿಸಿಕೊಡುವಂತೆ ಪೋಷಕರು ಒತ್ತಾಯ ಮಾಡಿದ್ದಾರೆ.